ಬಿಜೆಪಿಯವರು ಜನಪರ ಕಾರ್ಯಗಳನ್ನು ಮಾಡಲು, ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲು, ಬಡವರಿಗೆ ಅಕ್ಕಿ ನೀಡಲು, ಕೃಷಿಕರ ಕಾರ್ಮಿಕರ ರಕ್ಷಣೆಗಾಗಿ ಗೆದ್ದು ಬಂದವರಲ್ಲ, ಬದಲಾಗಿ ಅಧಿಕಾರದ ದಾಹಕ್ಕಾಗಿ ಬಂದವರು. ನಮ್ಮೆಲ್ಲರ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳಾಗಿರುವ ದೇವಾಲಯ, ಚರ್ಚು, ಮಸೀದಿ, ಪ್ರಾರ್ಥನಾ ಮಂದಿರಗಳನ್ನು ರಕ್ಷಣೆ ಮಾಡಲಾಗದಿದ್ದರೆ ನೀವು ಅಧಿಕಾರ ಮಾಡಲು ನಾಲಾಯಕ್ಕು. ಮತ್ಯಾಕೆ ನೀವು ಅಧಿಕಾರದಲ್ಲಿದ್ದೀರಿ, ಕೆಳಗಿಳಿಯಿರಿ ಎಂದು ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮುರೋಳಿ ಆಗ್ರಹಿಸಿದ್ದಾರೆ. ಮೂಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಮಿಥುನ್ ರೈ ಮಾತನಾಡಿ, ಕೇಸರಿ ಶಾಲು ಬಿಜೆಪಿ ಆಸ್ತಿಯಲ್ಲ. ಕಾಂಗ್ರೆಸ್ ತೊಡುವ ಕೇಸರಿ ಶಾಲು ಸಾಮರಸ್ಯದ ಸಂಕೇತವಾದರೆ ಬಿಜೆಪಿಯವರು ತೊಡುವ ಕೇಸರಿ ಶಾಲು ಸಂಘರ್ಷದ ಸಂಕೇತ. ಗೋವಿನ ವಿಚಾರದಲ್ಲಿ ರಾಜ್ಯ ನಡುವೆ ಬೇರೆ ಬೇರೆ ನಿಲುವುಗಳನ್ನು ಬಿಜೆಪಿ ಹೊಂದಿದೆ. ಇಡೀ ದೇಶದಲ್ಲಿ ಗೋಹತ್ಯೆ ನಿಷೇಧ ಜಾರಿ ಮಾಡಿದಲ್ಲಿ ಕಾಂಗ್ರೆಸ್ನಲ್ಲಿರುವ ಸರ್ವಧರ್ಮದವರು ಅದನ್ನ ಬೆಂಬಲಿಸುತ್ತೇವೆ ಎಂದರು. ಬಿಜೆಪಿಯ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಈ ರೀತಿಯಾಗಿ ಮಾತನಾಡಿದರು. ಬಿಜೆಪಿ ನಾಯಕರ ಬಿಜೆಪಿ ಕಾರ್ಯಕರ್ತರ ಪ್ರಶ್ನೆ ಕೇಳುವೇರಿ. ರಾಜ್ಯ ಸರ್ಕಾರ ಏರ್ನ, ಮುಖ್ಯಮಂತ್ರಿ ಏರ್ನ, ಮುಖ್ಯ ಕಾರ್ಯದರ್ಶಿ ಏರ್ನ, ಜಿಲ್ಲಾಧಿಕಾರಿ ಏರ್ನ ಆದೇಶದ ಮಿತ್ತಡು ನಿಕ್ಕಲು ದೇವಸ್ಥಾನದ ಒತ್ತುವರಿ ಮಾಡ್ತಾರೆ. ಬಿಜೆಪಿ ಪಕ್ಷದ ನಾಯಕರನ್ನ ಪ್ರತಿಭಟನೆ ಮಲ್ಪೇರತ್ತ ಏರ್ನ ವಿರುದ್ಧ ಮೆಕ್ಕಲ್ನ ಪ್ರತಿಭಟನೆ ಮಲ್ಪುರಂಚಿನ ಯಕ್ಷ ಪ್ರಶ್ನೆದ ಉತ್ತರಕ್ಕೋಸ್ಕರ ಇಂಕಲೇನಿತ ಕಾಲ್ನಡಿಗೆ ಜಾಥಾ. ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಜನಕ್ಕೂ ಪ್ರತಿಭಟನೆ ಮಲ್ತೇರಿ. ಏರ್ನ ವಿರುದ್ಧ ಸ್ವಾಮಿ ನಿಕ್ಕಲ ಪ್ರತಿಭಟನೆ, ಏರ್ನ ವಿರುದ್ಧ ನಿಕ್ಕಲ ಹೋರಾಟ, ಬಿಜೆಪಿ ಸರ್ಕಾರದ ವಿರುದ್ಧ ನಿಖಿಲ ಹೋರಾಟನ, ಬಿಜೆಪಿ ಪಕ್ಷದ ವಿರುದ್ಧ ನಿಖಿಲ ಹೋರಾಟನ, ಇಜಿನ ಜನಕ್ಕಲ್ಲ ಕಣ್ಣು ಕತ್ತಲೆ ಮಲ್ಪರ ನಿಖಿಲ ನಾಟಕ ಪನ್ಪುರಂಚಿನ ನಿಜವಾದ ನೆಂಚಿನ ಮುಖವಾಡ ಬಯಲು ಮಲ್ಪರಿಗೋಸ್ಕರ ಇಂಕಲ್ಲ ಪಾದಯಾತ್ರೆ. ನಂಜನಗೂಡದ ದೇವಸ್ಥಾನ ಸುರುತ್ತ ಒಂಜಿ ದೇವಸ್ಥಾನ ಹತ್ತು, ನಂಜನಗೂಡದ ದೇವಸ್ಥಾನ ಸುರುತ್ತ ಒಂಜಿ ದೇವಸ್ಥಾನ ಹತ್ತು. 2008 ನರೇಂದ್ರ ಮೋದಿ ಗುಜರಾತದ ಮುಖ್ಯಮಂತ್ರಿ ಆದುಪುರಂಚಿನ ಸಂದರ್ಭದಲ್ಲಿ ಒಂದೇ ತಿಂಗಳು 50 ಜಾಸ್ತಿ ಧಾರ್ಮಿಕ ಕೇಂದ್ರಲೇನು, 50 ಜಾಸ್ತಿ ದೇವಸ್ಥಾನ ಒಟ್ಟುಪುರಂಚಿನ ಕೆಲಸ ಕಾರ್ಯ ಅಪಘಾತಿಂಚ ಮಲ್ತೊಂದು ಬೈದೇರಿ.